ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ವಿರುದ್ಧ ಕಳೆದ 15 ದಿನಗಳಿಂದ ಅಹೋರಾತ್ರಿ ಧರಣಿ ಕುಳಿತಿದ್ದ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ ಬಾಂಧವ ಹಾಗೂ ಸ್ಥಳದಲ್ಲಿದ್ದ ಇತರ ಮೂವರನ್ನ ಸುರತ್ಕಲ್ ಠಾಣಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿ ನಿನ್ನೆ ರಾತ್ರಿಯ ವೇಳೆ ಬಿಡುಗಡೆಗೊಳಿಸಿದ್ದಾರೆ. ಮೊನ್ನೆ ತಡರಾತ್ರಿ ಧರಣಿ ನಿರತರ ಸ್ಥಳಕ್ಕೆ ನುಗ್ಗಿದ ಮಂಗಳಮುಖಿಯರು ಅವಾಚ್ಯ ಶಬ್ದಗಳಿಂದ ಬೈದು ವಿಕೃತಿ ತೋರಿಸಿ ಆಸಿಫ್ ಆಪತ್ ಬಾಂಧವರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಈ ಬಗ್ಗೆ ಆಸಿಫ್ ನೀಡಿದ ದೂರಿನಂತೆ ಸುರತ್ಕಲ್ ಪೊಲೀಸರು 6 ಮಂದಿ ಮಂಗಳಮುಖಿಯರನ್ನ ಬಂಧಿಸಿದ್ರು. ಈ ಮಧ್ಯೆ ಮಂಗಳಮುಖಿಯರು ಕೂಡ ಆಸಿಫ್ರ ವಿರುದ್ಧ ಸುರತ್ಕಲ್ ಪೊಲೀಸ್ ಠಾಣೆಗೆ ಪ್ರತಿ ದೂರು ನೀಡಿದ್ರು. ಸೋಮವಾರ ಪ್ರತಿಭಟನೆ ನಿರತರಾಗಿದ್ದ ಆಸಿಫ್ ಆಪತ್ ಬಾಂಧವ ಮತ್ತವರ ಬೆಂಬಲಿಗರಾದ ಅಶೀರ್ ಮತ್ತು ಶಾಹಿದ್ ಹಾಗೂ ಸಂತೋಷ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅಲ್ಲದೆ ಸ್ಥಳದಲ್ಲಿದ್ದ ವಾಹನ ಮತ್ತಿತರ ವಸ್ತುಗಳನ್ನು ಪೊಲೀಸರು ಮುಟ್ಟುಗೋಲು ಹಾಕಿದ್ರು. ಪೊಲೀಸರು ವಶಪಡಿಸುವ ವೇಳೆಗೆ ಇದು ನನ್ನ ಮುಂದಿನ ಹೋರಾಟದ ಪ್ರಾರಂಭ, ಸಾರ್ವಜನಿಕರು ಸಹಕಾರವನ್ನ ನೀಡಬೇಕು ಎಂದು ಆಸಿಫ್ ಮನವಿಯನ್ನ ಮಾಡಿದ್ರು.